ಕಾಪು ಪುರಸಭೆ ವಾರ್ಡ್ನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳು ಗೆದ್ದಿರುವುದು ಅಲ್ಲಿನ ಕಾರ್ಯಕರ್ತರ ವಿಜಯೋತ್ಸವ ಮುಗಿಲು ಮುಟ್ಟಿದೆ. ಇಲ್ಲಿ ಒಟ್ಟು 23 ವಾರ್ಡ್ಗಳಿದ್ದು ಬಿಜೆಪಿ 12 ಸ್ಥಾನವನ್ನ ಪಡೆದುಕೊಳ್ಳುವ ಮೂಲಕ ಬಲಶಾಲಿಯಾದರೆ ಕಾಂಗ್ರೆಸ್ 7 ಸ್ಥಾನವನ್ನ ಪಡ್ಕೊಂಡಿದೆ. ಜೆಡಿಎಸ್ ಕೇವಲ 1 ಸ್ಥಾನವನ್ನ ಪಡ್ಕೊಂಡ್ರೆ ಎಸ್ಡಿಪಿಐ ಇಲ್ಲಿ 3 ಸ್ಥಾನವನ್ನ ಪಡ್ಕೊಂಡಿದೆ. ನಾವು 9 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದು 3 ಮಂದಿ ಗೆದ್ದಿದ್ದಾರೆ. ಜನಪರವಾದ ಕೆಲಸ ಕಾರ್ಯಗಳನ್ನು ಕಂಡು ಜನ ಆಶೀರ್ವದಿಸಿದ್ದಾರೆ. ಸರಿತಾ ಶಿವಾನಂದ್, ನೂರುದ್ದೀನ್ ಮತ್ತು ಶರೀಫ್ ಅವರು ಅಧಿಕೃತವಾಗಿ ಗೆದ್ದಿದ್ದಾರೆ. ಕಾಪು ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲು ಇದು ನಮಗೆ ಹುಮ್ಮಸ್ಸು ನೀಡಿದೆ ಅಂತ ಹೇಳಿದ್ದಾರೆ. ಕಾಪು ಪುರಸಭಾ ಚುನಾವಣೆಯಲ್ಲಿ ನಡೆದ ಚುನಾವಣೆಯಲ್ಲಿ 9 ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೆವು. ಇದರಲ್ಲಿ ನಾವು 3 ಅಭ್ಯರ್ಥಿಗಳನ್ನು ನಮಗೆ ಗೆಲ್ಲಲಿಕ್ಕೆ ಸಾಧ್ಯವಾಗಿದೆ. ನಾವು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಡೆಸ್ತಿರುವಂಥ ಜನಪರವಾಗಿರುವಂಥ ಕೆಲಸ ಕಾರ್ಯಗಳು, ಜನರಿಗೆ ಉಪಯುಕ್ತವಾಗಿರುವಂಥ ಕೆಲಸ ಕಾರ್ಯಗಳು ಮಾಡಿದ ನಿಮಿತ್ತ ನಮಗಿವತ್ತು 3 ನಮಗೆ ಖಾತೆ ತೆರಲಿಕ್ಕೆ ಸಾಧ್ಯವಾಗಿದೆ. ಅದರಲ್ಲಿ ನಮ್ಮ ಸರಿತಾ ಶಿವಾನಂದ್ ಅವರು ಗೆದ್ದಿರುವಂಥದ್ದು, ಮತ್ತು ನೂರುದ್ದೀನ್ ರವರು, ಮತ್ತು ವಹೀದಾ ಶರೀಫ್ ಅವರು, ಈ 3 ಜನ ನಮ್ಮ ಅಭ್ಯರ್ಥಿಗಳು ಅಧಿಕೃತವಾಗಿ ನಮಗೆ ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾಪು ಪುರಸಭಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರಗಳು ಮತ್ತು ಬೆಳವಣಿಗೆಗಳ ಅಭಿವೃದ್ಧಿಗಳ ಕುಂಠಿತ ಇದೆ. ಇದರ ಬಗ್ಗೆ ತೀವ್ರ ರೀತಿಯ ಹೋರಾಟವನ್ನು ನಾವು ನಡೆಸಲಿಕ್ಕೆ ಉದ್ದೇಶ ಇಟ್ಟುಕೊಂಡು ನಮ್ಮ 3 ಅಭ್ಯರ್ಥಿಗಳು ಆ ಒಂದು ಮುನ್ಸಿಪಾಲಿಟಿಯಲ್ಲಿ ಹೋರಾಟ ಮಾಡಲಿಕ್ಕಿದ್ದಾರೆ.